ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘ, ವಿವೇಕಾನಂದ ಪಾಲಿಟೆಕ್ನಿಕ್ ಇದರ ಸಹಯೋಗದಲ್ಲಿ ಮೇ 18ರಂದು ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಮಾಹಿತಿ ಕಾರ್ಯಾಗಾರ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಎವಿ ಹಾಲ್ನಲ್ಲಿ ನಡೆಯಲಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ವಿವೇಕಾನಂದ ಪಾಲಿಟೆಕ್ನಿಕ್ನ ಆಡಳಿತ ಮಂಡಳಿಯ ಸಂಚಾಲಕ ಮಣಿಲಾ ಮಹಾದೇವ ಶಾಸ್ತ್ರಿ ಅವರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನ ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಡಾ ಕಲ್ಲಡ್ಕ ಪ್ರಭಾಕರ ಭಟ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ರಾಷ್ಟ್ರೀಯ ಮುಖ್ಯ ಕಚೇರಿಯ ಆಡಳಿತ ಮಂಡಳಿಯ ಸದಸ್ಯ ದಸರೂರು ರಾಜೀವ ಶೆಟ್ಟಿ, ಪುತ್ತೂರಿನ ವೈದ್ಯ ಡಾ ಬಿ ಶ್ಯಾಮ್, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಮಕೃಷ್ಣ ರಾವ್ ಪಾಲ್ಗೊಳ್ಳಲಿದ್ದಾರೆ. ಬಿಪಿಪಿಐನ ಕರ್ನಾಟಕ ವಲಯದ ಸೀನಿಯರ್ ಮಾರ್ಕೆಟಿಂಗ್ ಅಧಿಕಾರಿ ಡಾ ಅನಿಲ ದೀಪಕ್ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನ ಔಷಧಿ ಪರಿಯೋಜನೆಯಡಿ ಲಭ್ಯವಿರುವ ಔಷಧಿಗಳು ಮತ್ತು ಆಸಕ್ತಿ ಉಳ್ಳವರಿಗೆ ಜನ ಔಷಧಿ ಮಳಿಗೆ ತೆರೆಯುವ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ ಎಂದರು. ಈಗಾಗಲೇ ನಮ್ಮ ಕಾಲೇಜಿನ ವತಿಯಿಂದ 3 ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ. 4ನೇದು ಕಡಬದಲ್ಲಿ ತಯಾರಾಗಿದೆ. 3ರಲ್ಲಿ ಒಂದು ಪುತ್ತೂರಲ್ಲಿ ಪ್ರಗತಿ ಆಸ್ಪತ್ರೆ, 2 ಕಬಕ ಸೊಸೈಟಿಯಲ್ಲಿ, 3ನೇದು ಸುಳ್ಯದಲ್ಲಿ, 4ನೇದು ಕಡಬದಲ್ಲಿ ಕೂಡ ಸಹಕಾರಿ ಸಂಘ ಒಂದು ತೆರೀತಾ ಇದೆ. ಅಲ್ಲದೆ ನಾವು 10 ಜನೌಷಧಿ ಕೇಂದ್ರಗಳನ್ನು ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರದೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದು, ನಾವು ಅದನ್ನು 3 ಜಿಲ್ಲೆಗಳಿಗೆ ವಿಸ್ತರಿಸುವ ಬಗ್ಗೆ ಪ್ರಯತ್ನಗಳನ್ನು ಮಾತುಕತೆಗಳನ್ನು ನಡೆಸ್ತಾ ಇದ್ದೇವೆ. ಅದಲ್ಲದೆ ನಾವು ಅದರ ಔಷಧಿ ವಿತರಕರಾಗಿ ಮಾಡಬೇಕು ಅಂತ ರೀತಿಯನ್ನು ಕೂಡ ಕೇಳಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಹಾಗೆ ನಮ್ಮದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಬರುವಂತಹ ಈ ಜನೌಷಧ ಕೇಂದ್ರ ಒಂದು ಕಾಲದಲ್ಲಿ ಅದರ ಕೈ ಒಟ್ಟೊಟ್ಟಿಗೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಇದು ಸಂಪರ್ಕ ಆಗಿ ನಮ್ಮ ವಿವೇಕಾನಂದ ವಿದ್ಯಾವರ್ತಕ ಸಂಘ ನಮ್ಮ ಹತ್ರ ಅದನ್ನು ನಡೆಸಲಿಕ್ಕೆ ಹೇಳಿದಂಥದ್ದು. ನಾವು ಅದನ್ನು ಈಗ ನಮ್ಮ ಕಾಲೇಜಿನ ಟ್ರಾನ್ಸ್ಫರ್ ಪುಟ್ನಶೆಟ್ ನೇತೃತ್ವದಲ್ಲಿ ನಾವು 2-3 ಜನ ಲೆಕ್ಚರ್ಸ್ಗಳಿಗೆ ಅದರ ಬಗ್ಗೆ ತರಬೇತಿ ಕೊಡ್ತೀವಿ. ಯಾರು ಜನೌಷಧಿ ಕೇಂದ್ರಗಳನ್ನು ಮಾಡಲಿಕ್ಕೆ ಆಸಕ್ತಿ ಪಡ್ತಾರೆ. ಮಾಧ್ಯಮಗೋಷ್ಠಿಯಲ್ಲಿ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಪ್ರಸನ್ನ ಎನ್ ಭಟ್, ಪ್ರಾಂಶುಪಾಲ ಗೋಪಿನಾಥ್ ಶೆಟ್ಟಿ ಹಾಜರಿದ್ದರು.